ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ಮಧ್ಯೆ ರಾಜಕೀಯ ಪಕ್ಷಗಳು ಬಿರುಸಿನ ಪ್ರಚಾರ ನಡೆಸುವ ಮೂಲಕ ಮತದಾರರನ್ನು ಸೆಳೆಯುವ ನಾನಾ ಕಸರತ್ತು ಮಾಡಿದೆ. ಈತ 37ನೇ ಮರೋಲಿ ವಾರ್ಡಿನಿಂದ 2ನೇ ಬಾರಿಗೆ ಕೇಶವಮರೋಲಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಇನ್ನು ಕಾರ್ಯಕರ್ತರೊಂದಿಗೆ ಮನೆ ಮನೆಗೆ ತೆರಳಿ ಬಿರುಸಿನ ಪ್ರಚಾರ ನಡೆಸಿದ್ರು. ಕಳೆದ 5 ವರ್ಷದ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳನ್ನೇ ಮುಂದಿಟ್ಟುಕೊಂಡು ಮತದಾರರ ಮುಂದೆ ಹೋಗ್ತಾ ಇದ್ದಾರೆ. ಈಗಾಗಲೇ ಮರೋಲಿ ವಾರ್ಡ್ ಅನ್ನು ಅಭಿವೃದ್ಧಿಪಡಿಸಿ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾದರಿ ವಾರ್ಡ್ ಪರಿವರ್ತಿಸಿ ಅಭಿವೃದ್ಧಿ ಉತ್ತುಂಗ ಹೋಗುವ ವಿಶ್ವಾಸ ಹೊಂದಿದೆ ಎಂದು ಅಭ್ಯರ್ಥಿ ಕೇಶವಮರೋಲಿ ಹೇಳಿದರು. ನನ್ನ ಪ್ರಾಮಾಣಿಕವಾಗಿ ಅದೆಷ್ಟು ಕೆಲಸಗಳನ್ನು ನಮ್ಮ ವಾರ್ಡಿನಲ್ಲಿ ಮಾಡಿದ್ದೇನೆ. ಆದರೆ ಭೌಗೋಳಿಕವಾಗಿ ನಮ್ಮ ವಾರ್ಡ್ ಎತ್ತು ತಗ್ಗಿದ್ರಿಂದ ಎಲ್ಲ ಕೆಲಸ ಪೂರೈಸಲಿಕ್ಕೆ ಆಗಲಿಲ್ಲ. ಈಗ ಮಗದೊಮ್ಮೆ ಅವಕಾಶ ಕೊಟ್ಟರೆ ಜನರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ನನ್ನ ಸಂಪೂರ್ಣ ಪ್ರಯತ್ನ ಮಾಡಿ ಮಹಾನಗರ ಪಾಲಿಕೆ ಎಂಥ ಅನುದಾನ ಬರ್ತದೆ ಅದನ್ನು ಸಂಪೂರ್ಣ ವಿನಿಯೋಗ ಮಾಡಿ ಜನರ ಏನು ಸಮಸ್ಯೆ ಉಂಟು ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಈ ಮೂಲಕ ಇಚ್ಛೆ ಮಾಡ್ತಾ ಇದ್ದೀನಿ. ಈ ವೇಳೆ ಹಲವಾರು ಮಂದಿ ಕಾರ್ಯಕರ್ತರು ಜೊತೆಯಲ್ಲಿ ಭಾಗಿಯಾಗಿದ್ದರು.